ಪುತ್ತೂರ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ಭಕ್ತರಿಗೆ ಬೇಡಿದ್ದನ್ನು ಈಡೇರಿಸುವಂತಹ ಒಂದು ಇಷ್ಟಾರ್ಥ ಪ್ರದಾಯಕ ಎನ್ನುವಂಥ ಬಿರುದನ್ನು ಈಗಾಗಲೇ ಪಡೆದುಕೊಂಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಭಕ್ತರು ಬೇಡಿದ್ದನ್ನು ಕೊಡುವಂತಹ ಒಂದು ಕಾಮಧೇನುವಾಗಿ ದೇವರು ಕಂಗೊಳಿಸ್ತಾ ಇರುವಂಥದ್ದು. ಅಂದರೆ ಬೇಡಿದವರಿಗೆ ಆರೋಗ್ಯ ಭಾಗ್ಯವನ್ನು ಕೂಡ ಕೊಡ್ತಾರೆ, ಆರೋಗ್ಯ ಪ್ರದಾಯಕ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಈ ದೇವರ ಸೇವೆಯನ್ನು ಮಾಡುವಂಥವರು ಅಥವಾ ದೇವರ ನಿತ್ಯ ಈ ಪೇಟೆ ಸವಾರಿ ಏನಿದೆ ಇದಕ್ಕೆ ತೆರಳುವಂತಹವರು ಕೂಡ ಈ ವಿಶೇಷವಾದ ಒಂದು ಶಕ್ತಿಯನ್ನು ಅಥವಾ ಅದರ ಒಂದು ಮಹಿಮೆಯನ್ನು ಅರಿತುಕೊಂಡಿದ್ದಾರೆ. ಜೊತೆಗೆ ಆ ಒಂದು ಪವಾಡವನ್ನು ಸ್ವತಃ ಅವರು ಅನುಭವಿಸಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ, ಈ ಪೇಟೆ ಸವಾರಿ ಅನ್ನುವಂಥದ್ದು ಮುಗಿಯುವಾಗ ಸರಿಸುಮಾರು ಮುಂಜಾವಿನ ವೇಳೆ ಆಗಿರುತ್ತೆ. ಆ ಬಳಿಕವೂ ಕೂಡ ದೇವಾಲಯದಲ್ಲಿ ಒಂದಷ್ಟು ಧಾರ್ಮಿಕ ಕ್ರಿಯೆಗಳು ನಡೆಯುತ್ತೆ. ಅದಾದ ಬಳಿಕ ಈ ದೇವರ ಜೊತೆಗೆ ಇರುವಂಥವರು ವಿಶ್ರಾಂತಿಯನ್ನು ಪಡೆಯುವುದು ಹೆಚ್ಚಿನ ಸಂದರ್ಭದಲ್ಲಿ ಬೆಳಗ್ಗೆ ಆಗಿರುತ್ತೆ. ಅಷ್ಟಿದ್ರೂ ಕೂಡ ಮರುದಿನದ ಕಾರ್ಯಕ್ರಮಗಳಿಗೆ ಅವರು ಬೆಳಗ್ಗೆ ಹಾಜರಾಗಿರ್ತಾರೆ. ಅಷ್ಟಿದ್ರೂ ಕೂಡ ಒಂದು ಚೂರು ದಣಿವು ಗೊತ್ತಾಗೋದಿಲ್ಲ, ಆರೋಗ್ಯದಲ್ಲಿ ಏರುಪೇರು ಆಗೋದಿಲ್ಲ. ಹೀಗಾಗಿ ಮಹಾಲಿಂಗೇಶ್ವರ ದೇವರು ಒಂದು ವಿಶೇಷವಾದ ಒಂದು ಆರೋಗ್ಯ ಶಕ್ತಿಯನ್ನು ಈ ಸಂದರ್ಭದಲ್ಲಿ ನಮಗೆ ಕೊಡ್ತಾರೆ ಅನ್ನುವಂಥ ಒಂದು ಭಾವನೆ ಈ ದೇವರ ಸೇವೆಯನ್ನು ಅಥವಾ ದೇವರ ಜೊತೆಗೆ ಇರುವಂಥವರಲ್ಲಿ ಇರುವಂಥದ್ದು. ಹಾಗಿದ್ರೆ ಅದು ಏನು ಅವರಿಂದಲೇ ಕೇಳಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಈ ವಿಚಾರದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ದೇವಳದ ಬಗ್ಗೆ ಒಂದಷ್ಟು ಅಧ್ಯಯನಗಳನ್ನು ಮಾಡಿರುವಂತಹ PG ಚಂದ್ರಶೇಖರ್ ರಾವ್ ಅವರಿದ್ದಾರೆ. ಅವರು ನಿತ್ಯ ದೇವರ ಜೊತೆಗೆ ಈ ಪೇಟೆ ಸವಾರಿಗೆ ತೆರಳುವಂಥವರು, ದೇವರ ಸೇವೆಯನ್ನು ಮಾಡುವಂಥವರು. ಅವರ ಅನುಭವವನ್ನು ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಒಂದು ಅನುಭವ ದೇವರ ಸೇವೆಯ ಜೊತೆ? ಅಂದರೆ ಪುತ್ತೂರಿನಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇಡೀ ವರ್ಷದಲ್ಲಿ ಎಲ್ಲರೂ ಭಗವಂತನ ಸನ್ನಿಧಿಗೆ ಬರೋದು ದೇವರನ್ನು ನೋಡಲಿಕ್ಕೆ. ಜಾತ್ರೆ 10 ದಿನದಲ್ಲಿ ಒಂದು 8 ದಿನದಲ್ಲಿ ಸವಾರಿ ಉಂಟು. ಸವಾರಿ ಇರುವಾಗ ಭಗವಂತನೇ ಭಕ್ತರ ಬಾಗಿಲಿಗೆ ಬರೋದು. ಆಗ ಅತ್ಯಂತ ಭಾವುಕತೆಯಿಂದ ದೇವರನ್ನು ಇದು ಮಾಡ್ತಾರೆ. ಈ ಸವಾರಿ ಅಂದರೆ ಇಷ್ಟು ದೊಡ್ಡ ಪ್ರತಿದಿನ ದೇವರು ಪೇಟೆಗೆ ಹೋಗೋದು, ಈ ಪೇಟೆ ಸವಾರಿಗಳು ಪ್ರತಿದಿನ ನಡೆಯುವುದು, ಕಟ್ಟೆಬಜ್ಜೆಗಳು ನಡೆಯುವುದು, ಇದು ಸಾಧಾರಣ ಬೇರೆ ಯಾವ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಜಾತ್ರೆ ನಡೆಯುವುದು ಖಂಡಿತ ಇರಲಿಕ್ಕಿಲ್ಲ. ಮತ್ತು ಇಲ್ಲಿ ನಮ್ಮ ಅವಭೃತ ಸವಾರಿ ಕೂಡ ಅಷ್ಟೇ 26 ಕಿಲೋಮೀಟರ್ ಆಗ್ತದೆ. ಅಷ್ಟು ದೂರ ನಡ್ಕೊಂಡೇ ಹೋಗಿ ಇದೆಲ್ಲ ಮಾಡೋದು ತುಂಬ ಒಂದು ಭಾರಿ ಒಂದು ವಿಶೇಷ. ಅದು ಎಷ್ಟೋ ವರ್ಷಗಳಿಂದ ಇದು ನಡೆದುಕೊಂಡು ಬಂದಿದೆ. ಆದರೆ ನಿತ್ಯ ಸವಾರಿ ಹೋಗುವಾಗ ಪ್ರತಿನಿತ್ಯ ಒಂದು 20, 22 ಕಟ್ಟೆ, 18 ಕಟ್ಟೆ, ಹೀಗೆ ಎಲ್ಲ ಕಟ್ಟೆಗಳು ಬೇರೆ ಬೇರೆ ದಿಕ್ಕಲ್ಲಿ ಒಂದು ವಿಶೇಷ ಕಟ್ಟೆಗಳಿರ್ತವೆ. ದೇವರು ಇಲ್ಲಿ ಉಡಿಕೆ ಸುತ್ತು, ಚೆಂಡೆ ಸುತ್ತು, ಕಟ್ಟೆ ಪೂಜೆ, ವಾದ್ಯ ಸುತ್ತು, ಸರ್ವವಾದ್ಯ ಸುತ್ತು ಆಗಿ ಮತ್ತೆ ದೇವರಿಲ್ಲಿಂದ ಹೊರಡಬೇಕು. ಆಯಿತು. ಇದೆಲ್ಲ ಆದಮೇಲೆ ದೇವರು ಹೊರಟು ಆಮೇಲೆ ಒಬ್ಬ ಸವಾರಿ ಮುಗ್ದು ದೇವಸ್ಥಾನಕ್ಕೆ ಬರೋದು. ಅಂದರೆ ಪರಮಾತ್ಮ ಮಹಾಲಿಂಗೇಶ್ವರ ಎಷ್ಟು ಆರೋಗ್ಯದಾತ ಅಂತ ಹೇಳೋದಕ್ಕೆ ಇದೊಂದು ಅತ್ಯಂತ ಯಾರಿಗೂ ಗೊತ್ತಿಲ್ಲದ ನಿದರ್ಶನವನ್ನು ಇವತ್ತು ಇಲ್ಲಿ ಹೇಳಬೇಕಾಗಿದೆ. ಯಾಕೆಂತ ಹೇಳಿದರೆ, ರಾತ್ರಿ ಸಾಧಾರಣ 12 ಗಂಟೆ ಬರಲಿಲ್ಲ. ಈಗ ಈ ವರ್ಷ ಎಲ್ಲ 3 ಗಂಟೆ ಎಲ್ಲ ಆಗಿದೆ, 2:15 ಗಂಟೆ, 3 ಗಂಟೆ ಈ ಥರ ಎಲ್ಲ ಆಗಿದೆ. ಈ ರಾತ್ರಿ 2 ಗಂಟೆಗೆ ದೇವರು ಬಂದರೆ ದೇವಸ್ಥಾನ ಬಾಗಿಲು ಹಾಕುವಾಗ 4 ಗಂಟೆ ಆಗ್ತದೆ. ಆ ಹೊತ್ತಿನಲ್ಲಿ 8 ಜನ ಅಗತ್ಯ ಬೇಕೇ ಬೇಕು. ಒಂದು ರಾತ್ರಿ ದೇವರು ಬಂದ ಮೇಲೆ ದೇವರಿಗೆ ಅಭಿಷೇಕ ಆಗ್ತದೆ, ನೈವೇದ್ಯ ಆಗಬೇಕು, ನೈವೇದ್ಯ ಆದಮೇಲೆ ಅಲಂಕಾರ ಆಗಬೇಕು, ಅಲಂಕಾರ ಆದಮೇಲೆ ದೇವರಿಗೆ ಮಹಾಪೂಜೆ ಆಗಬೇಕು, ಮಹಾಪೂಜೆ ಆದಮೇಲೆ ಭೂತ ಬಲಿ ಅದು ನಡೀತದೆ. ಆ ಭೂತ ಬಲಿಗೆ ಕೂಡ ಅಷ್ಟೇ ನಮ್ಮ ಮಹಾಲಿಂಗೇಶ್ವರನ ಬಲಬದಿಯಲ್ಲಿ ಒಂದು ಬಲಿಮೂರ್ತಿ ಉಂಟು, ದಕ್ಷಿಣಾಮೂರ್ತಿ ಅಂತ ಹೇಳೋದಕ್ಕೆ. ಎಡಬದಿಯಲ್ಲಿ ನಿತ್ಯ ನಾವು ನೋಡೋದು ಅದು ಎಡಬದಿಯಲ್ಲಿರೋ ಬಲಿಮೂರ್ತಿ. ಆ ಭೂತ ಬಲಿಗೆ ಮಾತ್ರ ಇದನ್ನು, ಅಂದರೆ ಆ ಭೂತ ಬಲಿಯನ್ನು ಯಾರು ನೋಡಬಾರ್ದು ಅಂತ ಒಂದು ಹಿಂದಿನಿಂದ ಮಾತಿದೆ. ಯಾರು ಇರುವುದೂ ಇಲ್ಲ, ಅದನ್ನು ಯಾರು ಹೆಚ್ಚು ಗಮನಿಸಲಿಲ್ಲ. ಅದು ಮಹಾಲಿಂಗೇಶ್ವರ ಕೂತ ಶೈಲಿಯಲ್ಲಿ ಇರುವಂಥ ಶಿವನ ವಿಗ್ರಹ ಅದು. ಆದ್ದರಿಂದ ಅದು ಪೂಜೆ ಆದಮೇಲೆ ಬಲಿ ಆಗ್ತದೆ. ಈ ಬಲಿ ಅಂದರೆ ಅದು ತಂತ್ರ ಸುತ್ತಾಗಿ ಕ್ಷೇತ್ರಪಾಲ ಪೂಜೆಯವರೆಗೆ ಆಗಬೇಕು. ಅಷ್ಟಾಗುವ ಸಾಧಾರಣ 1-1.5 ಗಂಟೆ ಟೈಮ್ ಬೇಕು ಅದಕ್ಕೆ. ಆಮೇಲೆ ನಾವು ಅದರಲ್ಲಿ ಭಾಗವಹಿಸೋರು ಮತ್ತು ಕೆಲವರೆಲ್ಲ ನಮ್ಮ ಪೈಕಿಯವರು ಕೆಲವರು ಇಲ್ಲಿ ಇರ್ತಾರೆ, ಒಂದು 10-15 ಜನ ಇರ್ತಾರೆ. ಅವರು ಯಾರು ಕೂಡ ರಾತ್ರಿ ಊಟ ಮಾಡಿರೋದಿಲ್ಲ. ಈ ಅಪರಾತ್ರಿಯಲ್ಲಿ ನಾವು ಊಟ ಮಾಡ್ತೇವೆ. ಅಪರಾತ್ರಿಯಲ್ಲಿ ಊಟ ಮಾಡಿದ್ರು ಕೂಡ ಯಾರಿಗೂ ಕೂಡ ಒಂದು ಇಷ್ಟ ತನಕ ಒಂದು ಕೆಮ್ಮು ಬಂದದ್ದು ಕೂಡ ಇಲ್ಲ. ಒಬ್ಬ ಅನಾರೋಗ್ಯ ಆಗಿದೆ ಅಂತಂದರೆ. ಅದಲ್ಲದೆ 15 ತಾರೀಕು, ಏಪ್ರಿಲ್ 15, ಏಪ್ರಿಲ್ 16, ಏಪ್ರಿಲ್ 17, ಏಪ್ರಿಲ್ 18 ಈ 4 ದಿನ ನಿಶೆ ಪೂರ್ತಿ ಇಡೀ ರಾತ್ರಿ ಎಚ್ಚರದಲ್ಲಿ ನಾವು ಇರಬೇಕು. ಆಮೇಲೆ ಅಷ್ಟಾದಮೇಲೆ ಉಪವಾಸ ಬೆಳಗಿನ ಪೂಜೆ ಆಗಿ ಬಲಿ ಪೀಠ ಪೂಜೆ ಆಗಿ ಬಲಿ ಹೊರಡುವಾಗ ಆ ಸಂದರ್ಭದಲ್ಲಿ ಇವರು 8 ಜನ ಇರಲೇಬೇಕು. ಆ ರೀತಿ ಒಂದಿದೆ. ಅಂದರೆ ಈ ರಾತ್ರಿ ಇಡೀ ನಿದ್ದೆಗೆಟ್ಟು ಇಷ್ಟು ದೊಡ್ಡ ಸವಾರಿಗೆ ಓಡಾಡಿ ಆದರೂ ಕೂಡ ಯಾವುದೇ ಆರೋಗ್ಯದಲ್ಲಿ ಒಬ್ಬರಿಗೆ ಕೂಡ ಇಷ್ಟ ತನಕ ಯಾರು ಅದರಲ್ಲಿ ಭಾಗವಹಿಸೋರು ಯಾರಿಗೂ ಕೂಡ ಇಷ್ಟ ತನಕ ಯಾವ ಒಂದು ಕುಂದುಕೊರತೆ ಇವತ್ತು ಬರಲಿ. ಅಂದರೆ ಮಹಾಲಿಂಗೇಶ್ವರ ದೇವನ ಆ ಶಕ್ತಿ ಎಂಥದ್ದು ಅಂತೇಳಿ ನಾವು ಇದಕ್ಕಿಂತ ದೊಡ್ಡದು ಏನು ಬೇಡ. ಇದು ಜನರಿಗೆ ಗೊತ್ತಿಲ್ಲ. ಅಂದರೆ ದೇವರೊಳಗಾದರೆ ಮುಗಿತು ಜಾತ್ರೆ ಅಂತ ತಿಳ್ಕೊಳ್ತಾರೆ. ಆಮೇಲೆ ಮತ್ತೆ ಕೆಲಸ ಪ್ರಾರಂಭ ಆಗ್ತದೆ.
ಈ 2 ಗಂಟೆ ಹೊತ್ತು ದೇವರನ್ನು ನಾವು ಸೇವೆ ಮಾಡ್ತೇವೆ. ಇದು ಮಹಾಲಿಂಗೇಶ್ವರನೊಂದು ಅದ್ಭುತವಾದ ಶಕ್ತಿ ಇಲ್ಲಿ ಇದೆ ಅಂತ ಹೇಳೋದು, ಇದಕ್ಕಿಂತ ದೊಡ್ಡ ನಿದರ್ಶನ ಇದಕ್ಕೆ ಅಗತ್ಯವೇ ಇಲ್ಲ ಅಂತ ನನ್ನ ಭಾವನೆ. ನಿಜವಾಗ್ಲೂ ಅಂದರೆ ಬಹುಶಃ ಇದು ನೀವು ಅನುಭವಿಸಿದಂಥ ಸ್ವಂತ ಅನುಭವದ ಹೌದು, ನನ್ನ ಸ್ವಂತ ಅನುಭವ ಇದೆ. ನಾವು ತಂದೆ ಕಾಲದಲ್ಲಿ ಈ ಕೆಲಸಕ್ಕೆ ಬರ್ತಿದ್ದೇವೆ, ಅಂದರೆ ಅವಿಚ್ಛಿನ್ನವಾಗಿ ಕೆಲಸ ಮಾಡ್ತಿದ್ದೇವೆ. ಅದರಿಂದ ಒಳ್ಳೆ ತೃಪ್ತಿ ಇದೆ. ಮಹಾಲಿಂಗೇಶ್ವರನ ಸೇವೆ ಮಾಡಿದ್ರೆ ನಮಗೆ ಎಲ್ರಿಗೂ ಬೆಳಿಗ್ಗೆಗೂ ಹೊಸ ಇಂಟ್ರೆಸ್ಟ್. ನಾವು ಇವತ್ತೀಗ ನಿನ್ನೆ ರಾತ್ರಿ ಮನೆ ಮುಟ್ಟುವಾಗ ಸಾಧಾರಣ 3 ಗಂಟೆ ಆಗಿದೆ, 2:30-3 ಗಂಟೆ ಆಗಿದೆ. ನಾವು 7ವರೆಗೆ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ಎಲ್ಲ ರೆಡಿ ಇರ್ತೇವೆ ನಾವು. ಯಾಕೆ ಮತ್ತೆ ಬೆಳಗಿನ ಉತ್ಸವ ಆಗಬೇಕು, ಬೆಳಗ್ಗೆ ನಿತ್ಯ ಪೂಜೆ ಬಲಿ ಆಗಬೇಕು, ಮಧ್ಯಾಹ್ನ ಪೂಜೆ ಆಗಬೇಕು, ಮಧ್ಯಾಹ್ನ ಬಲಿ ಆಗಬೇಕು. ಇಷ್ಟೆಲ್ಲ ಮಧ್ಯಾಹ್ನ ಒಂದು ಊಟ ಆದಮೇಲೆ 1 ಗಂಟೆ ಯಾರಿಗಾದರೂ ರೆಸ್ಟ್ ಸಿಗ್ತದೆ ಅಷ್ಟೇ. ಆ 1 ಗಂಟೆಯಲ್ಲಿ ಇಡೀ ದಿನದ ನಿದ್ರೆ ಅದರಲ್ಲಿ ಹೋಗಬೇಕು. ಹಾಗೆ ಅದು ಭಗವಂತನ ಒಂದು ಶಕ್ತಿ, ಅದರ ಅನುಭವ ಆಗಿ ನಾವು ಇದನ್ನು ಹೇಳಬೇಕು. ನಿಮ್ಮ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ ಅನ್ನೋದು ನಮ್ಮ ಹಾರೈಕೆಗಳು. ಇದು ಈ ಒಂದು ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧಿಪತಿ, ಪುತ್ತೂರ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಆರೋಗ್ಯಪ್ರದಾಯಕ ಶಕ್ತಿಯ ಬಗ್ಗೆ ಇರುವಂತಹ ಒಂದು ಜ್ವಲಂತವಾದ ನಿದರ್ಶನ. ಆ ಮಹಾಲಿಂಗೇಶ್ವರನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅನ್ನುವಂಥ ಆಶಯದೊಂದಿಗೆ ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್.